ಹರೇ ಶ್ರೀನಿವಾಸ, ಹೇಗಿದ್ದೀರೆಲ್ಲರೂ? ತುಂಬ ದಿವಸ ಆಯಿತು ವಿಡಿಯೋ ಹಾಕದೆ. ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಎಲ್ಲ ಬಂದಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಜ್ವರ ಕಡಿಮೆ ಆಗಿದೆ. ಇವತ್ತಿನ ಶ್ರೀಕೃಷ್ಣನ ಅಲಂಕಾರನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತಿದ್ದು ನಿನ್ನೆದ್ದು ಮೊನ್ನೆದ್ದು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಅಂದರೆ ಇವತ್ತಿದ್ದು ಅಲಂಕಾರ ಎಲ್ಲ ಹಾಕ್ತಾ ಬರ್ತೀನಿ. ಇವತ್ತು ನರಸಿಂಹ ಜಯಂತಿ. ಕಾಣಿಯೂರು ಮಠದಲ್ಲಿ ತುಂಬ ವಿಶೇಷ ಎಲ್ಲ ಇದೆ. ಅಲ್ಲಿ ಪಟ್ಟದ ದೇವರು ಯೋಗ ನರಸಿಂಹ ತಾನೆ, ಅಲ್ಲಿ ತುಂಬ ವಿಶೇಷ ಇರುತ್ತೆ. ನಾನಿನ್ನು ಉಡುಪಿಗೆ ಹೋಗಿಲ್ಲ, ಹೋಗಬೇಕೀಗ. ಸಂಜೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇನೆ. ವಾಟ್ಸಪ್ಪಲ್ಲಿ ಬಂದ ವೀಡಿಯೋನೆಲ್ಲ ಹಾಕ್ತಾಯಿದ್ದೀನಿ, ನೋಡ್ಬೋದು. ಅಲ್ಲಿ ನಾಮ ಜಪ ಎಲ್ಲ ಹೋಮ ಎಲ್ಲ ನಡೆಯುತ್ತೆ ಕಾಣಿಯೂರು ಮಠದಲ್ಲಿ. ಅಲ್ಲಿ ಯೋಗ ನರಸಿಂಹದೇವರ ಅಭಿಷೇಕನ ನೋಡ್ಕೊಂಡು ಬನ್ನಿ. ಆನಂತರ ನೋಡಿ, ಇದು ನಿನ್ನೆದು ಶ್ರೀಕೃಷ್ಣನ ಅಲಂಕಾರ ಅಂತ ಧನುರ್ಧಾರಿ ದ್ವಾರಕಾಧೀಶ ಅಂತೆ ನಿನ್ನೆದು ನೋಡ್ಬೋದು. ಆಮೇಲೆ ನಾನು ಶಾರ್ಟ್ಸಲ್ಲಿ ಆವತ್ತಿನ ಕೃಷ್ಣನ ಅಲಂಕಾರನೆಲ್ಲ ಹಾಕ್ತಾ ಇರ್ತೀನಿ. ನೀವು ಚಾನಲ್ಗೆ ಹೋದರೆ ನೋಡ್ಕೊಂಡು ಬರ್ಬೋದು. ತುಂಬ ಜನ ನೋಡ್ತಾ ಇದ್ದೀರಾ, ಹಾಗೆಯೇ ನೋಡ್ಕೋತಾ ಬನ್ನಿ. ನೋಡಿ, ಮೊನ್ನೆದು ಮಹಿಷಮರ್ದಿನಿ ಅಲಂಕಾರ ನಮ್ಮದು. ಆನಂತರ ಉಡುಪಿಯಲ್ಲಿ ನಾರ್ಮಲ್ ಆಗಿ ಎಲ್ಲ ಫಂಕ್ಷನ್ಗಳಲ್ಲಿ ಮಾಡುವಂತಹ ಮೆಣಸ್ಕಾಯಿ ಅಂತ ಹೇಳ್ತೀವಿ. ಇದನ್ನ ಒಂದು ಪೈನಾಪಲಲ್ಲಿ ಆಗಲಿ, ಅಮಟೆಕಾಯಲ್ಲಾಗಲಿ, ದೊಣ್ಣೆ ಮೆಣಸಲ್ಲಾಗಲಿ ಎಲ್ಲ ಮಾಡ್ತಾರೆ. ಆಮೇಲೆ ಮಾವಿನ ಕಾಯಲ್ಲಿಯೂ ತುಂಬ ಚೆನ್ನಾಗಾಗುತ್ತೆ, ಹಣ್ಣಲ್ಲಿಯೂ ಚೆನ್ನಾಗಾಗುತ್ತೆ. ಸ್ವಲ್ಪ ಹುಳಿ ಇರಬೇಕು ಅಷ್ಟೇ ಇದಕ್ಕೆ. ನಾನು ತಗೊಂಬಂದ ಪೈನಾಪಲ್ ಅಷ್ಟು ಹುಳಿ ಇರಲಿಲ್ಲ, ಸಿಹಿನೇ. ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕಾಯ್ತು ನನಗೆ. ಹುಳಿ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನ ಮಿಕ್ಸಡ್ ಆಗಿ ತರಕಾರಿ ಹಾಕಿಡು ಮಾಡ್ತಾರೆ. ನಾನಿವತ್ತು ಪೈನಾಪಲಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವುದೇ ತರಕಾರಿಗೆ ನಾನು ಹೇಳಿದ ತರಕಾರಿಗಳಲ್ಲೆಲ್ಲ ಈ ಮೆಣಸ್ಕಾಯನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ ಇದು. ಎಲ್ಲದಕ್ಕಿಂತ ಹಾಗಲಕಾಯಿ ಇದೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಹಾಗಲಕಾಯಿ, ಅಮಟೆಕಾಯಿ ಇದೆಲ್ಲ ಕೃಷ್ಣ ಮಠದಲ್ಲಿ ಆಗಲಿ, ನಮ್ಮ ಉಡುಪಿ ಬ್ರಾಹ್ಮಣರ ಫಂಕ್ಷನ್ಗಳಲ್ಲಾಗಲಿ ಇದನ್ನ ನಾವು ಮಾಡೇ ಮಾಡ್ತೀವಿ. ಪೈನಾಪಲನ್ನು ಅದನ್ನ ಸಿಪ್ಪೆ ಇದೆಲ್ಲ ತೆಗೆದು ಹೆಚ್ಚಿಟ್ಕೊಂಡಾಯ್ತು, ನೋಡಿದ್ರಲ್ಲ. ಈಗ ಬಾಣಲಿಗೆ ಎಣ್ಣೆ ಹಾಕದೆ 1 ಚಮಚ ಎಳ್ಳನ್ನು ಹುರಿದಿಟ್ಕೋಬೇಕು. ಎಣ್ಣೆ ಹಾಕಿದ್ರೆ ಅದು ಹುರಿಲಿಕ್ಕೆ ಆಗೋದಿಲ್ಲ. ಹುರಿದು ಚಟಪಟ ಅಂದಾಗ ಗೊತ್ತಾಗುತ್ತೆ, ತೆಗೆದಿಟ್ಬೇಡಿ. ಇದಕ್ಕೆ ಎಳ್ಳೆ ಮೇನ್ ಇಂಗ್ರೀಡಿಯೆಂಟ್ಸು. ಆನಂತರ ಅದೇ ಬಾಣಲಿಗೆ ಅರ್ಧ ಚಮಚೆಯಷ್ಟು ಉದ್ದಿನಬೇಳೆ, 1/4 ಚಮಚೆಯಷ್ಟು ಕೊತ್ತಂಬರಿ ಬೀಜ, ಅಷ್ಟೇ ಸಾಕು ಇದಕ್ಕೆ. ಆಮೇಲೆ ಸ್ವಲ್ಪ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪು, ಇಷ್ಟು ಹಾಕಿದರೆ ಮಸಾಲೆ ಆಗಿಬಿಡುತ್ತೆ. ಇದು ತುಂಬಾ ಟೇಸ್ಟಿ ಆಗುತ್ತೆ. ಇದು ಏನು ಗೊತ್ತಾ, ಅನ್ನಕ್ಕಂತೂ ಚೆನ್ನಾಗಾಗುತ್ತೆ. ಆನಂತರ ಈ ನೀರು ದೋಸೆಗೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ. ಬೆಲ್ಲ ಬೇಕಾದರೆ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಹುಳಿ, ಬೆಲ್ಲ, ಆಮೇಲೆ ಕಹಿ ಎಲ್ಲನೂ ಇರುವಂಥದ್ದು ಇದು. ನೋಡಿ, ಇದು ಹುರಿದಾಯಿತು. ಆನಂತರ ಇದಕ್ಕೆ ಸ್ವಲ್ಪ ಪೈನಾಪಲ್ಗೆ ಅರಿಶಿಣ ಹಾಕಿ ಬೇಯಕ್ಕೆ ಇಟ್ಕೊಂಡ್ಬಿಡಿ. ಇದನ್ನ ಏನು ಗೊತ್ತಾ, ಹೊರಗೇನೆ ಇಟ್ಟು 2-3 ದಿವಸ ಇಡ್ಬೋದು. ಇದು ಪಕ್ಕ ಕೆಡೋದೂ ಇಲ್ಲ. ನೋಡಿ, ಅದನ್ನ ಬೇಯಕ್ಕಿಟ್ಟ ನಂತರ ಈಗ ನೋಡಿ, ತೆಂಗಿನಕಾಯಿ ಹಾಕ್ಕೊಂಡು ಇದನ್ನ 2-3 ನಮನೆಯಲ್ಲಿ ಮಾಡ್ತೀವಿ ನಾವು. ಅದನ್ನ ಇನ್ನೊಂದ್ಸಲ ನಾನು ತೋರಿಸ್ತೇನೆ. ಅದಕ್ಕೆ ಎಳ್ಳು, ಹುರಿದ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಮ್ಮಮ್ಮ ಎಲ್ಲ ಮುಂಚೆ ಕಡಿಯುವ ಕಲ್ಲಲ್ಲಿ ಮಾಡ್ತಾಯಿರೋದು. ತುಂಬಾ ಟೇಸ್ಟಿ ಇದು. ಸ್ವಲ್ಪ ಪಿತ್ತ ಆಗುತ್ತೆ ಇದು, ಬಾಯಿಯೆಲ್ಲ ಕಹಿ ಆಗುತ್ತೆ. ಬಾಯಿಗೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಇದಕ್ಕೀಗ ನಾನು ಸ್ವಲ್ಪ ಒಂದು 2-3 ಕಪ್ಪಷ್ಟು ಮಾತ್ರ ಸಾಂಬಾರು ಮಾಡ್ಕೊಂಡಿದ್ದೆ, ಅಂದರೆ ಮೆಣಸ್ಕಾಯಿ ಮಾಡ್ಕೊಂಡಿದ್ದೆ. ಅದಕ್ಕೆ ನೋಡಿ, ಒಂದು ಅರ್ಧ ಚಮಚೆಯಷ್ಟು ಉಪ್ಪು, ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಬೆಲ್ಲ ಸ್ವಲ್ಪ ಉಡುಪಿಯಲ್ಲಾದರೆ ಜಾಸ್ತಿ ಇರುತ್ತೆ, ಧರ್ಮಸ್ಥಳ ಕಡೆ ಆದರೆ ಇದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ತಾರೆ. ಸ್ವಲ್ಪ ಕಹಿ ಎದುರು ಇರುತ್ತೆ ಇಲ್ಲಿ ಸಿಹಿನೇ ಎದುರು ಇರುತ್ತೆ. ನೋಡಿ, ಆನಂತರ ಅದಕ್ಕೆ ಮಸಾಲೆ ಹಾಕಿ ಕುದಿಸ್ಕೊಳ್ಳಿ. ಇದಕ್ಕೆ ಹುಳಿ ಕಡಿಮೆ ಆಗಿತ್ತು, ಪೈನಾಪಲ್ ತಿನ್ನೋ ಹಂಗಿತ್ತದು. ಅದಕ್ಕೆ ಸ್ವಲ್ಪ ನಾನು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡೆ. ಅದು ಹುಳಿ ಇದ್ದರೆ ಹಾಕ್ಕೋಬೇಕು ಅಂತ ಹೇಳಿ ಏನೂ ಇಲ್ಲ.
ಚೆಂದ ಕುದಿಬೇಕು. ಸ್ವಲ್ಪ ನೀರು ಹಾಕಿ ಅದಕ್ಕೆ ಕುದಿಸ್ಬೇಕು. ಅದಕ್ಕೆ ಚಟ್ಪಟ್ ಅಂತ ಆಗಿಬಿಡುತ್ತೆ. ಟೇಸ್ಟಲ್ಲಿ ಭಾಳ ಚೆನ್ನಾಗಿರುತ್ತೆ ಇದು. ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಆ ಎಳ್ಳಲ್ಲಿ ಕ್ಯಾಲ್ಶಿಯಂ ಎಲ್ಲ ರಿಚ್ ಆಗಿರುತ್ತೆ. ಬೇಕಾದ ಫ್ಯಾಟಿ ಆ್ಯಸಿಡ್ಸ್, ಎಸೆನ್ಷಿಯಲ್ ಆ್ಯಸಿಡ್ಸ್ ಅಲ್ಲ ಸಾರಿ ಕೊಬ್ಬುಗಳೆಲ್ಲ ಹೇಳ್ತಾರಲ್ಲ, ಫ್ಯಾಟಿ ಇದು ಹೆಸರು ಮರ್ತೋಗ್ತಾ ಉಂಟು. ತುಂಬ ಚೆನ್ನಾಗಿರುತ್ತೆ. ಆದ ಕಾರಣ ಅದನ್ನ ನಾವು ತಿನ್ನಬೇಕು ದಿನಾಲು. ಆ್ಯಕ್ಚುಲಿ ಕೆಲವರಿಗೆ ಅದು ಹಿಡಿಸೋರು ಇದನ್ನ ತಿನ್ಬೋದು. ಎಳ್ಳಿನ ಪಂಚಗಜ್ಜಾಯ ಎಲ್ಲ ನಮ್ಮಮ್ಮ ಮಾಡ್ತಾನೇ ಇರ್ತಾರೆ ನೋಡಿ. ಅದು ಕುದ್ದ ನಂತರ ಅದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಆಮೇಲೆ ಇದಕ್ಕೆ ನೆಲಗಡಲೆ ಒಗ್ಗರಣೆ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಈ ಥರನೂ ಮಾಡಿ ನೋಡಿ. ನೆಲಗಡಲೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ನಮ್ಮ ಊರಲ್ಲಿ ಎಲ್ರಿಗೂ ಗೊತ್ತಿದೆ. ನೀವು ಎಷ್ಟೋ ಜನ ಕೇಳ್ತಾ ಇರ್ತೀರಲ್ಲ ಉಡುಪಿಯ ಸಾಂಬಾರು ರೆಸಿಪಿನೆಲ್ಲ ತೋರಿಸಿ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಳೆ ವಿಡಿಯೋಗಳಲ್ಲಿ ತುಂಬ ಮಾಡಿ ತೋರಿಸಿದ್ದೀನಿ. ಈ ಥರ ಇನ್ನೊಂದು ಸಲ ಹಾಗಲಕಾಯಿದು ಬೇರೆ ನಮ್ಮನೆಯಲ್ಲಿ ಮಾಡಿ ತೋರಿಸ್ತೀನಿ. ಅದು ತುಂಬ ಚೆನ್ನಾಗಾಗತ್ತೆ. ಏನು ಗೊತ್ತಾ, ತುಂಬ ದಿವಸ ಇಟ್ಟು ತಿನ್ಬೋದು. ಇದನ್ನ ಹಾಳಾಗೋದಿಲ್ಲ ಬೇಗ. ಇದು ಬೇಳೆ ಮಸಾಲೆ ಆದರೆ ಬೇಗ ಹಾಳಾಗುತ್ತೆ, ಇದು ಹಾಳಾಗಲ್ಲ ನೋಡಿ. ಆಯಿತು, ಒಗ್ಗರಣೆ ಹಾಕಿ ಆಯಿತು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮೋಸ್ಟ್ಲಿ ಈ ವಾರದಲ್ಲಿ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ. ದ್ವಾದಶಿ ಅಡುಗೆದ್ದು ನನಗೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಇಡ್ಲಿಗೊಂದು ನೆನೆಸಿಟ್ಟಿದ್ದು ಗೊತ್ತಾ, ನಂತರ ಅದು ಹೇಗೆ ಕೆಲಸ ಮಾಡಿದ್ದೀನೋ ಕ್ಯಾಮರಾ ಹಿಡ್ಕೊಳ್ಳೋ ಮೂಡೇ ಇರಲಿಲ್ಲ ನನಗೆ ನೋಡಿ. ಆದರೂ ಏಕಾದಶಿ ಮಾಡಲಿಕ್ಕಾಯ್ತು, ಅದೊಂದು ಪುಣ್ಯ. 1 ವಾಟಿ ಅಳತೆಗೆ 1 ಚಮಚೆ ಮೆಂತೆ, 1 ಚಮಚೆ ಸಬ್ಬಕ್ಕಿ, ಆಮೇಲೆ 2 ಚಮಚೆಯಷ್ಟು ಇದು ಅವಲಕ್ಕಿ ಹಾಕ್ಕೊಂಡು ನೆನೆಸಿಡಬೇಕು. ಆನಂತರ ಅದಕ್ಕೆ 3 ವಾಟಿಯಷ್ಟು ರವೆನ ಸ್ಟೀಮಲ್ಲಿ ಬೇಯಿಸಿಟ್ಕೋಬೇಕು. ಉದ್ದಿನ ಬೇಳೆಯನ್ನು ರುಬ್ಬಿ ನೆನೆಸಿದ ನಂತರ ರವೆಗೆ ಮಿಕ್ಸ್ ಮಾಡಿದರೆ ಇಡ್ಲಿ ರೆಡಿ ಆಗುತ್ತೆ. ನಾನು ಅದನ್ನು ಡೀಟೇಲಾಗಿ ತೋರಿಸಿಲ್ಲ, ಇಷ್ಟೇ ತೋರಿಸಿರುವಂಥದ್ದು. ನೀವು ಅಳತೆ ಕೇಳಿದರೆ ಲಾಸ್ಟ್ ವಿಡಿಯೋದಲ್ಲಿ, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.